ಬಡ ಕೃಷಿಕನೋರ್ವರು ಕೃಷಿ ಚಟುವಟಿಕೆ ನಡೆಸಿ ಮನೆಗೆ ಮರಳುತ್ತಿದ್ದ ವೇಳೆ ಆಯತಪ್ಪಿ ಹರಿಯುತ್ತಿದ್ದ ನೀರಿಗೆ ಬಿದ್ದು ಮೃತಪಟ್ಟ ಘಟನೆ ಅದಮಾರು ಮಠದ ಬಳಿಯಲ್ಲಿ ನಡೆದಿದೆ. ಮೃತ ವ್ಯಕ್ತಿ ಅದಮಾರು ವಾಜಪೇಯಿ ಕಾಲೋನಿ ನಿವಾಸಿ ಸುಧಾಕರ ದೇವಾಡಿಗ. ಕೃಷಿಕರಾಗಿರುವ ಇವರು ಸುತ್ತಲಮುತ್ತಲ ಮನೆಗಳಲ್ಲಿ ಸಹಿತ ಅದಮಾರು ಮಠದಲ್ಲೂ ಕೂಲಿಗೆ ದುಡಿಯುತ್ತಿದ್ದರು. ವಿವಾಹಿತರಾಗಿರುವ ಇವರಿಗೆ ಓರ್ವ ಪುತ್ರಿ ಇದ್ದಾರೆ. ಕುಟುಂಬಕ್ಕೆ ಆಧಾರವಾಗಿದ್ದ ಇವರು ಶುಕ್ರವಾರ ಸಂಜೆ ಗದ್ದೆಯ ದಂಡೆಯಲ್ಲಿ ನಡೆದುಕೊಂಡು ಹೋಗುವ ಸಂದರ್ಭ ನೀರು ಹರಿದು ಹೋಗುವ ತೆಂಕ ಎರ್ಮಾಳು ಗ್ರಾಮ ಪಂಚಾಯಿತಿಗೆ ಸೇರಿದ ಬೃಹತ್ ಚರಂಡಿಗೆ ಕಟ್ಟಲಾದ ಕಾಲು ಸೇತುವೆ ಬಳಿ ಆಯತಪ್ಪಿ ಬಿದ್ದ ಇವರ ತಲೆಯ ಹಿಂಭಾಗಕ್ಕೆ ಸೇತುವೆಯ ಕಾಂಕ್ರೀಟ್ನ ಮೊನಚು ಭಾಗ ತಾಗಿ ಅಲ್ಲಿಂದ ನೇರ ನೀರಿಗೆ ಬಿದ್ದಿದ್ದು ಗಂಭೀರ ಗಾಯಗೊಂಡ ಅವರು ಸುಮಾರು 3/4 ಅಡಿಯಷ್ಟು ನೀರಿದ್ದ ಚರಂಡಿಯಲ್ಲಿ ಮುಳುಗಿ ಪ್ರಾಣ ಬಿಟ್ಟಿದ್ದಾರೆ. ಈ ದುರ್ಘಟನೆ ನಡೆದ ಅತಿ ತೀರದಲ್ಲೇ ವಾಸದ ಮನೆಯೊಂದಿದ್ದು ಅಲ್ಲಿ ಭಾನುವಾರ ಮದುವೆ ಸಮಾರಂಭ ಇದ್ದ ಕಾರಣ ಶುಕ್ರವಾರ ಮೆಹಂದಿ ಕಾರ್ಯಕ್ರಮ ನಡೆಯುತ್ತಿತ್ತು. ಇಲ್ಲಿ ಡಿಜೆ ಇರಿಸಿದ್ದರಿಂದ ಇವರು ಬಿದ್ದ ವಿಚಾರ ಯಾರ ಗಮನಕ್ಕೂ ಬಂದಿರಲಿಲ್ಲ. ಮನೆ ಮಂದಿ ಹುಡುಕಾಟ ನಡೆಸಿದ್ರೂ ಸುಧಾಕರ ದೇವಾಡಿಗ ಪತ್ತೆಯಾಗಲಿಲ್ಲ. ಇದೀಗ ಶನಿವಾರ ಮುಂಜಾನೆ ಮದುವೆ ಮನೆಯ ಮುಂಭಾಗದಲ್ಲೇ ಕಿರುಕಾಲು ಸೇತುವೆಯ ಬುಡದಲ್ಲಿ ಮೀನುಗಳು ಹಾನಿ ಎಸಗಿದ ಮಾದರಿಯಲ್ಲಿ ಶವ ಪತ್ತೆಯಾಗಿದೆ. ಸ್ಥಳಕ್ಕೆ ಬಂದ ಪಡುಬಿದ್ರಿ ಪೊಲೀಸ್ ಎಸ್ಐ ಅಶೋಕ್ ಕುಮಾರ್ ಪರಿಶೀಲನೆ ನಡೆಸಿ ಶವವನ್ನ ಮರಣೋತ್ತರ ಪರೀಕ್ಷೆಗಾಗಿ ಪಡುಬಿದ್ರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶವಗಾರಕ್ಕೆ ಸಾಗಿಸಿದ್ದಾರೆ. ಸುರೇಶ್ ಯರ್ಮಾಳ್ V4 ನ್ಯೂಸ್ ಪಡುಬಿದ್ರೆ. ನಿಮ್ಮ ಮನೆ ಕಟ್ಟಡಗಳಿಗೆ ಬೇಕಾಗುವ ಸ್ಯಾನಿಟರಿ ಉತ್ಪನ್ನಗಳ ಆಯ್ಕೆಗೆ ಇನ್ನಿಲ್ಲ ಚಿಂತೆ. ಗುಣಮಟ್ಟದ ಸ್ಯಾನಿಟರಿ ಉತ್ಪನ್ನಗಳ ಅಗಾಧ ಸಂಗ್ರಹಕ್ಕೆ ಇನ್ನೊಂದು ಹೆಸರು ಭವಾನಿ ಎಂಟರ್ಪ್ರೈಸಸ್. ಸೇರಾ, ಜೆಲ್, ಆಸಿಸ್, ಆಕ್ವೆಲ್ ಕಂಪನಿಗಳ ಬಾತ್ ಮತ್ತು ಸ್ಟೀಮ್ ಬಾತ್ ಉತ್ಪನ್ನಗಳು. ಸೋಮಾನಿ, ಸಿಂಫೋಲೋ, ಮೋನ್ಸನ್ 7 ಕಂಪನಿಗಳ ವಾಲ್ ಮತ್ತು ಫ್ಲೋರ್ ಟೈಲ್ಸ್ಗಳು. ಜರ್ಮನ್ ತಯಾರಿಕೆಯ MCPL ವಾಲ್ ಮತ್ತು ಫ್ಲೋರ್ ಟೈಲ್ಸ್ ಹಾಗೂ ಜರ್ಮನ್ ಕಂಪನಿ ಗ್ರೋಹೆಯ ಟ್ಯಾಪ್ಗಳು. 10 ವರ್ಷಗಳ ವಾರಂಟಿಯೊಂದಿಗೆ ವಿಶ್ವ ದರ್ಜೆಯ ಬಾತ್ರೂಮ್ ಮತ್ತು ಕಿಚನ್ ಫಿಟ್ಟಿಂಗ್ಸ್ಗಳು ಲಭ್ಯ. ಇದರೊಂದಿಗೆ ಫಿನೋಲೆಕ್ಸ್, ಆಶೀರ್ವಾದ್, ಆಸ್ಟ್ರಲ್ ಕಂಪನಿಗಳ ಪೈಪ್ಗಳು. ನಿಮ್ಮ ಅಗತ್ಯದ ಸ್ಯಾನಿಟರಿ ಉತ್ಪನ್ನಗಳಿಗಾಗಿ ಇದ್ದೇ ಭೇಟಿ ನೀಡಿ. ಭವಾನಿ ಎಂಟರ್ಪ್ರೈಸಸ್, ವಿಶ್ವಾಸ್ ಟವರ್ಸ್, ಕೋರ್ಟ್ ರೋಡ್, ಉಡುಪಿ ಮತ್ತು ಅಮರ್ ಕಂಫರ್ಟ್ಸ್, NH66 ಪಡುಬಿದ್ರೆ.